ಡಿಕೆಶಿಯ ಲೂಟಿ ರವಿ ಎಂಬ ಹೇಳಿಕೆಗೆ ಮತ್ತೆ ಡಿಚ್ಚಿ ಕೊಟ್ಟಿದ್ದಾರೆ ಸಿಟಿ ರವಿ. ನಾನು ದೇಶಭಕ್ತಿ ಸಂಘಟನೆ ಆರ್ಎಸ್ಎಸ್ನ ಸ್ವಯಂ ಸೇವಕ. ಕೊತ್ವಾಲ್ ರಾಮಚಂದ್ರನ ಚೇಲ ಅಲ್ಲ. ಕೊತ್ವಾಲ್ ರಾಮಚಂದ್ರನ ಚೇಲಾಗಳು ಆದವರಿಗೆ ಉಳಿದವರು ಹಾಗೇ ಕಾಣ್ತಾರೆ. ನಾನು ಶಾಸಕನಾದ ಮೇಲೆ ನನ್ನ ಆಸ್ತಿಯಲ್ಲಿ ಹೆಚ್ಚಳ ಆಗಿಲ್ಲ. ಅಕ್ರಮ ಸಂಪತ್ತು ಮಾಡಿಕೊಂಡು ಜೈಲು ಬೇಲು ಕಂಡವರು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡ್ತಾರೆ. ಚಿಕ್ಕಮಗಳೂರು ತಾಲೂಕಿನ ದತ್ತಪೀಠದಲ್ಲಿ ಸಿಟಿ ರವಿ ಈ ರೀತಿಯಾಗಿ ಪ್ರತಿಕ್ರಿಯೆ ನೀಡಿದ್ದಾರೆ. ದತ್ತಪೀಠ ಜನಪರ ಹೋರಾಟ ಮಾಡಿ ಜೈಲಿಗೆ ಹೋಗಿದ್ದಾನೆ. ಹಣ ಲೂಟಿ ಮಾಡಿ ಇನ್ನೊಬ್ಬರ ಆಸ್ತಿ ಲೂಟಿ ಮಾಡಿ ಜೈಲಿಗೆ ಹೋಗಿಲ್ಲ ಎಂದು ತಿಳಿಸಿದ್ದಾರೆ. ಅಕ್ರಮ ಸಂಪತ್ತು ಗಳಿಸಿ ಜೈಲಿಗೆ ಹೋಗಿರುವ ಬೇಲ್ನಲ್ಲಿರುವ ಯಾವುದೇ ಕುಖ್ಯಾತಿ ನನಗಿಲ್ಲ ಎಂದು ಡಿಕೆ ಶಿವಕುಮಾರ್ ಅವರಿಗೆ ಪರೋಕ್ಷವಾಗಿ ಟಾಂಗ್ ನೀಡಿದ್ದಾರೆ ಸಿಟಿ ರವಿ. ನಾನು ಆ ಸಂದರ್ಭದಲ್ಲಿ ವಿದ್ಯಾರ್ಥಿಯಾಗಿದ್ದೆ. ಅದು ಪ್ರೈಮರಿ ಸ್ಕೂಲು. ಹಾಗಾಗಿ ನನಗೆ ಆ ಸಂದರ್ಭದಲ್ಲಿ ಯೋಗ ಬರಲಿಲ್ಲ. ಆದರೆ ದತ್ತಪೀಠದ ಹೋರಾಟಕ್ಕೋಸ್ಕರ ಜೈಲಿಗೆ ಹೋಗಿದ್ದೀನಿ. ಜನರ ಪರವಾಗಿ ಚಳವಳಿ ಮಾಡಿ ಜೈಲಿಗೆ ಹೋಗಿದ್ದೀನಿ. ಹಣ ಲೂಟಿ ಹೊಡೆದು ಇನ್ನೊಬ್ಬರ ಆಸ್ತಿಗೆ ಆಸ್ತಿ ಲೂಟಿ ಹೊಡೆದು ಅಕ್ರಮ ಆಸ್ತಿ ಸಂಪಾದನೆ ಮಾಡಿ ಬೇಲ್ನಲ್ಲಿರುವ ಜೈಲಿಗೆ ಹೋಗಿರುವ ಯಾವುದೇ ಕುಖ್ಯಾತಿ ನನಗಿಲ್ಲ. ಒಂದು ಕೋಟಿ ರವಿ ಅಂತ ಹೇಳಿದ್ರೆ ನಾನು ಕೋಟಿ ಜನರ ಹೃದಯದಲ್ಲಿ ಸ್ಥಾನ ಪಡೆದಿರೋ ರವಿ ಅಂತ ನಾನು ಭಾವಿಸ್ತೇನೆ. ಆದರೆ ಕೋಟಿಗಟ್ಟಲೆ ಲೂಟಿ ಹೊಡೆದಿರೋರು ಯಾರು? ಅದು ನನ್ನ ಪಾಲಿಗಂತೂ ಅದಿಲ್ಲ. ನಾನು 2004 ನಂತರ ಶಾಸಕನಾದ ಮೇಲೆ ಅವತ್ತಿನಿಂದ ಇವತ್ತಿನವರೆಗೆ ನಾನೇನು ಅಫಿಡವಿಟ್ ಕೊಡ್ತಾ ಇದ್ದೀನಿ, ಆ ಅಫಿಡವಿಟ್ನಲ್ಲಿ ನನ್ನ ಆಸ್ತಿಯ ಹೆಚ್ಚಳ ಆಗಿಲ್ಲ. ಅಕ್ರಮ ಸಂಪತ್ತಿನ ನಿರ್ಮಾಣವೂ ಕೂಡ ಆಗಿಲ್ಲ. ಯಾರು ಅಕ್ರಮ ಸಂಪತ್ತನ್ನು ನಿರ್ಮಾಣ ಮಾಡಿಕೊಂಡು FIR, ಚಾರ್ಜ್ ಶೀಟು, ಜೈಲು, ಬೇಲು ಇವುಗಳನ್ನು ಕಂಡಿದ್ದಾರೋ ಅವರು ಇನ್ನೊಬ್ಬರ ಬಗ್ಗೆ ಆರೋಪ ಮಾಡ್ತಾರೆ. ಹಾಗೆ ಆರೋಪ ಮಾಡ್ತಿರೋದ್ರ ಅವ್ರ ಹಿನ್ನೆಲೆ ಏನು ಅಂತ ಅವ್ರು ಅರ್ಥ ಮಾಡ್ಕೊಳ್ಳಿ. ಮತ್ತು ನಾನು ದೇಶಭಕ್ತ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕ.